ನನ್ನ ಹೆಸರು ಸಮರ್ಥ. ನಾನೀಗ ನಿಮ್ಮ ಮುಂದೆ ಒಂದು ನೀತಿ ಕಥೆಯನ್ನು ಹೇಳುತ್ತೇನೆ. ಒಂದು ಚಿಕ್ಕ ಗ್ರಾಮ, ಅಲ್ಲೊಂದು ಪ್ರಾಥಮಿಕ ಶಾಲೆ. ಅಲ್ಲೊಬ್ಬರು ಶಂಕರಪ್ಪ ಎಂಬ ಶಿಕ್ಷಕರಿದ್ದರು. ಮಕ್ಕಳಿಗೆ ಅವರನ್ನು ಕಂಡರೆ ತುಂಬ ಪ್ರೀತಿ. ಆಟ ಪಾಠ ಎರಡರಲ್ಲೂ ತಮ್ಮ ಶಾಲೆಯ ಮಕ್ಕಳು ಮುಂದಿರಬೇಕೆಂದು ಸದಾ ಶ್ರಮಿಸುತ್ತಿದ್ದರು. ಸಂಜೆ ಆಗುತ್ತಿದ್ದಂತೆ ಊರ ಮಧ್ಯೆ ದೇವಸ್ಥಾನದ ಬಳಿ ಊರಿನ ವಯಸ್ಕರಿಗೆ ಪಾಠ ಹೇಳಿಕೊಡುತ್ತಿದ್ದರು. ಶಂಕರಪ್ಪ ಮಾಸ್ಟರ್ಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮಂಜುನಾಥ. ತನ್ನ ಮಗ ದೊಡ್ಡ ವಿದ್ವಾಂಸನಾಗಬೇಕೆಂದು ಬಯಸಿದ್ದರು. ಆದರೆ ಮಗ ಅದಕ್ಕೆ ತದ್ವಿರುದ್ಧ. ಶುದ್ಧ ಸೋಮಾರಿ. ಎಷ್ಟು ಬುದ್ಧಿ ಹೇಳಿದರೂ ಅರ್ಥವಾಗುತ್ತಿರಲಿಲ್ಲ. ಊರಿನ ಜನರೆಲ್ಲ ಶಿಕ್ಷಕನ ಮಗ ದಡ್ಡ ಎಂದು ಆಡಿಕೊಳ್ಳುತ್ತಿದ್ದರು. ಇದರಿಂದ ನೊಂದ ಶಂಕರಪ್ಪ ಮಾಸ್ಟರ್ ಅವನ ಬಟ್ಟೆ ಬರೆಗಳನ್ನು ಗಂಟು ಕಟ್ಟಿ ಬಿಸಾಡಿ, ನಿನಗೆ ನನ್ನ ಮನೆಯಲ್ಲಿ ಸ್ಥಳವೇ ಇಲ್ಲ, ಎಲ್ಲಾದರೂ ಹೋಗಿ ಬದುಕಿಕೋ ಎಂದು ಬೈದು ಮಗನನ್ನು ಹೊರಗೆ ಹಾಕಿದರು. ಮಂಜುನಾಥನು ತನ್ನ ಬಟ್ಟೆ ಬರೆಗಳನ್ನು ಹೊತ್ತುಕೊಂಡು ಪರ ಊರಿನ ದೇವಸ್ಥಾನದ ಬಳಿ ಬಂದನು. ಅಲ್ಲಿ ಒಬ್ಬ ಜ್ಯೋತಿಷನ್ನು ಕಂಡನು. ಜ್ಯೋತಿಷ್ಯ ಬಳಿ ತನ್ನ ಅದೃಷ್ಟವನ್ನು ಕೇಳಲು ಆಸೆಯಾಯಿತು. ಜ್ಯೋತಿಷ್ಯ ಬಳಿ, ಸ್ವಾಮಿ, ನಾನೊಂದು ದೊಡ್ಡ ವಿದ್ವಾಂಸನಾಗಬೇಕೆಂದಿದ್ದೇನೆ, ಹೇಗೆ ಸಾಧ್ಯ ಎಂದು ಕೇಳಿದನು. ಅದಕ್ಕೆ ಆ ಜ್ಯೋತಿಷಿಯು, ನೀನು 3 ತಿಂಗಳು 1000 ಬಾರಿ ದೇವರ ನಾಮ ಜಪಿಸು, ನಿನ್ನ ಬಯಕೆ ಈಡೇರುತ್ತದೆ ಎಂದು ಹೇಳಿದನು. ಅದಕ್ಕೆ ಆ ಮಂಜುನಾಥನು ಊರಾಚೆ ಹೊಳೆಯ ಬದಿ ಬಂಡೆಯ ಮೇಲೆ ಕೂತು ಜಪ ಮಾಡಲು ಶುರು ಮಾಡಿದನು. ಇದು ಊರಿನ ಒಬ್ಬ ವಯಸ್ಕರಿಗೆ ತಿಳಿಯುತ್ತದೆ. ಆ ವಯಸ್ಕರು ಅವನಿಗೆ, ಆ ಹುಡುಗನಿಗೆ ಹೇಗಾದರೂ ನಾನು ಮಾಡಿ ಬುದ್ಧಿ ಕಲಿಸಬೇಕು, ಇಲ್ಲದ್ರೆ ಆ ಹುಡುಗ ಹಾಳಾಗಿ ಹೋಗುತ್ತಾನೆ ಎಂದು ಅನಿಸಿತು. ಅದಕ್ಕೆ ಆ ಮಂಜುನಾಥನು ಜಪ ಮಾಡುವ ಬಂಡೆ ಹತ್ತಿರವೇ ಕೂತು ಮರಳನ್ನು ಕೈಯಿಂದ ತೆಗೆದು ಹರಿಯುತ್ತಿರುವ ನದಿಗೆ ಬಿಸಾಡಲು ಶುರು ಮಾಡಿದನು. ಇದನ್ನು ನೋಡಿದ ಮಂಜುನಾಥನು ಆಶ್ಚರ್ಯದಿಂದ, ಸ್ವಾಮಿ, ಯಾಕೆ ನೀವು ಹರಿಯುತ್ತಿರುವ ಹೊಳೆಗೆ ಮರಳನ್ನು ಬಿಸಾಡುವಿರಿ ಎಂದು ಕೇಳಿದರು. ಅದಕ್ಕೆ ಆ ವಯಸ್ಕರು, ಹರಿಯುತ್ತಿರುವ ಹೊಳೆಗೆ ಮರಳನ್ನು ಬಿಸಾಡಿ ಸೇತುವೆ ಕಟ್ಟಿ ಊರಿನ ಜನರಿಗೆಲ್ಲ ಸಹಾಯ ಮಾಡಬೇಕೆಂದು ಇದ್ದೇನೆ ಎಂದು ಹೇಳಿದರು. ಅದಕ್ಕೆ ಆ ಮಂಜುನಾಥನು, ಹರಿಯುತ್ತಿರುವ ಹೊಳೆಗೆ ಮರಳನ್ನು ಬಿಸಾಡಿ ಸೇತುವೆ ಕಟ್ಟಲು ಸಾಧ್ಯವೇ ಎಂದು ಕೇಳಿದರು. ಅದಕ್ಕೆ ಆ ವಯಸ್ಕರು, ಹರಿಯುತ್ತಿರುವ ಹೊಳೆಗೆ ಮರಳನ್ನು ಬಿಸಾಡಿ ಸೇತುವೆ ಕಟ್ಟಲು ಯಾಕೆ ಸಾಧ್ಯವಿಲ್ಲ? ಓದು ಬರಹ ಕಲಿಯದೆ, ಶಾಸ್ತ್ರ ಓದದೆ, ಕೇವಲ ಜಪ ಮಾತ್ರದಿಂದ ವಿದ್ವಾಂಸನಾಗುವುದಾದರೆ ನಾನು ಏಕೆ ಸೇತುವೆ ಕಟ್ಟಬಾರದು ಎಂದು ಹೇಳಿದರು. ಅದಕ್ಕೆ ಆ ಮಂಜುನಾಥನು, ತನ್ನ ತಪ್ಪಿನ ಅರಿವಾಗುತ್ತದೆ. ಮರುದಿನದಿಂದಲೂ ಜಪ ನಿಲ್ಲಿಸಿ ಓದಲು ಬರೆಯಲು ಶುರು ಮಾಡಿದನು. ಮುಂದೊಂದು ದಿನ ಅವನು ದೊಡ್ಡ ವಿದ್ವಾಂಸನಾದ. ಈ ಕಥೆಯ ನೀತಿ, ವಿದ್ಯೆ ಇದ್ದರೆ ಮಾತ್ರ ಸಾಲದು, ಬುದ್ಧಿಯೂ